ಜಿರ್ದು ಬೊಕ್ಕ ಗೆಜ್ಜೆ ಗಿರ್ತಂಡ ಮೇಳದ ತಿರುಗಾಟ ಇಚ್ಚಿ ಕಲಾವಿದರಿಗೆ ಒಂತೆ ಪುರ್ಸೊತ್ತು ದೈವಾರಾಧನೆ ಭೂತಾರಾಧನೆಗಳ ವಿರಾಮ ಇಂಚಿತಿ ಮರ್ಯಾಲದ ಪೊರ್ತುಡು ಅಷ್ಟಮಿ ಚೌತಿ ಮಾರ್ನೆಮಿಗ್ ಯಕ್ಷಗಾನದ ಸಿರಿವೇಶ ಇಲ್ಲಡೆ ಬರ್ಪಿನವು ದುಮ್ಮುರ್ದಿಂಚಲ ಇತ್ತಿನವು ಇತ್ತೆಲ ಚಿಕ್ಕ ಮೇಳದ ಪುದರಡು ಯಕ್ಷಗಾನದ ತಿರುಗಾಟ ರಾತ್ರಿ ಪೊರ್ತುಡು ಇಲ್ಲಿ ಇಲ್ಲಡೆ ಬರ್ಪಿನವು ಅವಳವಲು ತುಯರ ತಿಕ್ಕೊಂಡು ಮರಕಡದ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಕ್ಷೇತ್ರದ ಪಿದಡಿನ ಚಿಕ್ಕ ಮೇಳ ಕೊಲ್ಯ ಪರಿಸರಡು ಪೊಸಕುರಲ್ಗು ತುಯರ ತಿಕ್ಕಿನ ಚಿತ್ರಣ ಮೂಲುಂಡು. ಪುಣ್ಯಕ್ಷೇತ್ರಗಳಲ್ಲಿ ಕಳೆದು ಚತುರ್ಮಾಸಗಳನ್ನು ಕೃಷ್ಣ ಸಾನ್ನಿಧ್ಯದಲ್ಲಿ ಕಳೆಯುವುದಕ್ಕಾಗಿ ಬಂದವನಿದ್ದಾನೆ. ಹೌದಾ? ಬಂದ ಮೇಲೆ ನನ್ನ ತಂಗಿಯಾದ ಸುಭದ್ರೆಯನ್ನು ನೋಡಿದ್ದಾನೆ. ಮದುವೆಯಾಗಬೇಕು ಎನ್ನುವ ಹಾಗೆ ಆಶೆಯನ್ನು ಪಟ್ಟಿದ್ದಾನೆ. ನಾನು ಒಪ್ಪಿದ್ದೇನೆ, ತಂಗಿಯೂ ಒಪ್ಪಿದ್ದಾಳೆ. ಆದ್ರೆ ಏನಾಯ್ತು? ಅಣ್ಣನಾದ ಬಲರಾಮ ಮಾತ್ರ ಒಪ್ಪುವುದಿಲ್ಲ. ಅಣ್ಣ ಏನ್ ಹೇಳಿದ್ರು ಬಾಬಾ? ಅವ ಮೊದಲೇ ಕೌರವನಿಗೊಂದು ಮಾತು ಕೊಟ್ಟಿದ್ದಾನೆ. ಹೇಗಂತೆ? ತಂಗಿ ಸುಭದ್ರೆಯನ್ನ ಕೌರವನಿಗೆ ಮದುವೆ ಮಾಡಿಸ್ತೇನೆ ದುರ್ಯೋಧನನಿಗೆ. ನಾಳೆಯ ದಿವಸ ದುರ್ಯೋಧನ ಬಾಸಿಂಗ ಕಟ್ಟಿ ಮಧುವಣಿಕನಾಗಿ ಬರ್ತಾನೆ. ಅಲ್ಲ ಸ್ವಾಮಿ, ಮೊದ್ಲೇ ಸಂಶಯದಿಂದ ಕೂಡಿದವಳು ನಾನು. ನಿಮ್ಮ ಮಾತು ಕೇಳುವಾಗ ಮತ್ತಷ್ಟು ಸಂಶಯ ಮೂಡಿ ಬರ್ತಾ ಉಂಟು. ಯಾಕೆ? ಅಲ್ಲ, ನಿಮಗೆ ಇಬ್ಬರಿಗೆ ತಂಗಿರುವುದು ಒಬ್ಬಳೇ ಹೌದಾ? ಹೌದು, ಸುಭದ್ರೆ. ಹೌದಾ? ಅಲ್ಲಿ ಸನ್ಯಾಸಿ ಬಂದು ಕೂತಿದ್ದಾನೆ. ಅದು ಸಹ ನೀವು ಬರ್ಲಿಕ್ಕೆ ಹೇಳಿದ್ದು, ವೇಷ ಹಾಕಿದ್ದು. ಇಲ್ಲಿ ಬಾವ ದುರ್ಯೋಧನನನ್ನು ಮದುಮಗನಾಗಿ ಬರುವುದಕ್ಕೆ ಹೇಳಿದ್ದಾರೆ. ಇವನು ಕೂಡ ಬಾಸಿಂಗ ಕಟ್ಟಿಕೊಂಡು ಬಂದಿದ್ದಾನೆ. ಅಲ್ಲ ದೇವ, ಈ ಎರಡೂ ಗಂಡು ಮಕ್ಕಳಲ್ಲಿ ಮದುವೆ ಆಗುವಂತಹ ಹುಡುಗ ಯಾರು ಇದರಲ್ಲಿ? ಮುದ್ದಾಗಿ ಸಾಕಿರುವಂತಹ ಗಿಣಿಯೊಂದನ ಗಿಡುಗನ ಕೈಗೆ ಕೊಟ್ಟರೆ ಹೇಗಾದಿತ್ತು? ಸತೇ ಓದಿತು. ತಾತ, ಮಗಳೇ, ನನ್ನ ಚಿತ್ತದೇವತೆಯೇನೆಂಬುದನ್ನು ಕೇಳುತ್ತಾ ಇದ್ದೀರಿ. ಹೌದು ತಾತ, ಈ ಕತ್ತಲಾದಂತಹ ಗುವಿಯೊಳಗೆ ಇದ್ದುಕೊಂಡು ನೋಡಿದ್ದನ್ನೇ ನೋಡುವುದು, ಮಾತಾಡಿದ್ದನ್ನೇ ಮಾತಾಡುವುದು, ತಿನ್ನುವುದನ್ನೇ ತಿನ್ನುವುದು, ಇದನ್ನೆಲ್ಲ ಯೋಚನೆ ಮಾಡುವಾಗ ನನ್ನ ಮನಸ್ಸಿಗೆ ಬೇಸರ ಹಿಡಿದು ಹೋಗಿದೆ ತಾತ. ಅಷ್ಟೇ ಅಲ್ಲ, ಈ ಗುವಿಯೊಳಗೆ ನಾನು, ನೀವು, ನನ್ನ ತಮ್ಮ ಪ್ರವೀರ ಕೂಡ ಇದ್ದಾನೆ. ಅವನು ಇನ್ನೂ ಸಣ್ಣವನು. ಅಳುವಂತಹ ವೇಳೆಯಲ್ಲಿ ಅವನಿಗೆ ಆಡುವುದಕ್ಕೆ ಒಂದು ಆಟಿಕೆ ಅನ್ನುವುದು ಬೇಕಪ್ಪಯ್ಯ. ತರುಣಿಯರೇ, ನಮ್ಮ ಈ ಶಶಿವಂಶದ ಬಗ್ಗೆ ನೀವೇ ಕೇಳಿರಬಹುದು. ಪವಿತ್ರವಾದಂತಹ ಚಂದ್ರವಂಶ ಇದು. ಚಂದ್ರನಿಂದ ಮೊದಲುಗೊಂಡು ಬುಧ, ಇಳ, ಪುರೂರವರ ಸಂಬಂಧದಿಂದ ಒಳಗೊಂಡಂತಹ ವಂಶ ನಮ್ಮದು. ಭರತನಿಂದ ಭಾರತ, ಹಸ್ತಿಯಿಂದ ಹಸ್ತಿನಾವತಿ, ಕುರುವಿನಿಂದ ಕುರುವಂಶ, ಹೀಗೆ ನೆಗಳತಿಯನ್ನು ಪಡೆದಂತಹ ವಂಶ. ದೇವ ಕನ್ಯೆಯಾದಂತಹ ಊರ್ವಶಿ ವತ್ಸರಕ್ಕೆ ಬಂದು ಈ ಧರೆಗೆ ಬಂದು ಸಂಸಾರವನ್ನ ಮಾಡಿ ನಹುಷನಂತಹ ಮಗನನ್ನು ಕೊಟ್ಟು ಹೋದಂತಹ ವಂಶ ನಮ್ಮ. ಇಂತಹ ವಂಶದಲ್ಲಿ ನಾವಿದ್ದೇವೆ ಎನ್ನುವುದು ನಮಗೆ ಹೆಮ್ಮೆಯ ವಿಚಾರವೇ ಹೌದು. ಹೆಣ್ಣು ಮಕ್ಕಳಿಗೆ ಪ್ರಪಂಚದಲ್ಲಿ ದೇವರು ಅತ್ಯಮೂಲ್ಯವಾದಂತಹ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದು ಯಾವುದು? ಒಂದು ತನ್ನ ತವರು ಮನೆ ಮತ್ತು ಕೊಟ್ಟ ಮನೆಯನ್ನು ಬೆಳಗುವುದು ಗಂಡು ಮಕ್ಕಳಿಗೆ ಆ ಭಾಗ್ಯ ಇಲ್ಲ. ಎರಡು ಮನೆಯನ್ನು ಬೆಳಗುವಂತಹ ಭಾಗ್ಯ, ಇನ್ನೊಂದು ತನ್ನ ತಾಯಿಯ ಹೆರಿಗೆಯ ಋಣವನ್ನು ತೀರಿಸುವಂತಹ ಭಾಗ್ಯ. ಅವೆರಡನ್ನು ಅಮೂಲ್ಯವಾದಂತಹ ಭಾಗ್ಯವನ್ನು ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದಾನೆ. ಆ ಭಾಗ್ಯ ಗಂಡು ಮಕ್ಕಳಿಗೆ ಇಲ್ಲ. ಅಂತೆಯೇ ಈ ಹೊತ್ತಿನಲ್ಲಿ ಈ ಮಾತನ್ನು ನಿಮ್ಮಲ್ಲಿ ಆಡಿದ್ದು ಯಾಕೆ? ಈ ಶಶಿವಂಶದ ಸಿಂಹಾಸನವನ್ನ ಇನ್ನು ಮುಂದಕ್ಕೆ ನನ್ನ ತಮ್ಮ ವಿಚಿತ್ರವೀರ್ಯ ಏರುವುದಕ್ಕಿದ್ದಾನೆ, ಆಳುವುದಕ್ಕಿದ್ದಾನೆ. ಆತನ ಕೈ ಹಿಡಿದು ನೀವು ಮೂವರ ಆತನ ಪಟ್ಟದರಸಿರಾಗಬೇಕು ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಇದ್ದೇನೆ. ಒಪ್ಪಿಗೆಯ? ಭೀಷ್ಮಾಚಾರ್ಯರೇ, ಕೇಳಬೇಕು. ಹೌದಾ? ನಗುತ್ತಾ ಇದ್ದೀರಲ್ಲ ಮುಖದಲ್ಲಿ, ಆ ನಗುವಿನಿಂದಲೇ ನನಗೆ ಸಿಟ್ಟು ಬಂದದೀಗ. ಯಾಕಂತ ಹೇಳಿದ್ರೆ ಶೇಷಶಯನವಾಗಿ ಮಲಗಿದ್ದವರು ನೀವು, ಹೌದಾ? ಆ ವೇಳೆಯಲ್ಲಿ ನಿಮ್ಮ ಪಾದಬುಡದಲ್ಲಿ ನಿಮ್ಮ ಸೇವೆ ಮಾಡ್ತಿದ್ದವಳು ನಾನು, ಹೌದಾ? ಆ ವೇಳೆಯಲ್ಲಿಗೆ ಬಂದಿರುವುದು ಯಾರು? ಭೃಗು ಋಷಿ ಬಂದ್ರು, ಹೌದಾ? ಬಂದಂತಹ ಮುನಿಗಳು ಏನು ಮಾಡಬೇಕಾಗಿತ್ತು? ಅದು ಈ ವೈಕುಂಠಕ್ಕೆ ಬರುವಾಗ ಭಕ್ತಿಯಿಂದ ಎರಡು ಕೈಗಳನ್ನು ಜೋಡಿಸುತ್ತಾ ತಲೆಯನ್ನು ಬಾಗಿಸುತ್ತಾ
ನಮಸ್ಕರಿಸಬೇಕಾಗಿತ್ತು ನಿಮಗೆ. ಅದನ್ನು ಬಿಟ್ಟು ಅವರ ಪಾದದಿಂದ ನಿಮ್ಮ ಎದೆಯನ್ನು ತುಳಿದಿದ್ದಾರಲ್ಲ, ಇದು ಮಾಡಿದ್ದು ಸರಿಯಾ ಅಂತ ನಾನು ಕೇಳ್ತಾ ಇದ್ದೇನೆ ನಿಮ್ಮಲ್ಲಿ. ಏನು ಅವರು ತುಳಿದದ್ದು ನನಗೆ, ನೋವಾಗಬೇಕಾದ್ದು ನನಗೆ, ಮಾತಾಡಬೇಕಾದ ನಾನೇ ಮಾತಾಡಿಲ್ವಂತೆ ನೀ ಯಾಕೆ ಇಷ್ಟು ಸಿಟ್ಟಾಗತ್ತಿ? ಏನು ಮಾತಾಡ್ತಾ ಇದ್ದೀರಿ ದೇವ? ಆದ್ರೆ ಅವ್ರು ಏನ್ ಮಾಡಿದ್ರು? ನಿಮ್ಮ ಒಟ್ಟಾಸರಿಗೆ ತುಳಿಯಲಿಲ್ವೇ ಅವರು? ಚಿಕ್ಕಮೇಳ ಸಿರಿವೇಷ ರಾಧಾಕೃಷ್ಣ ವೇಷ ಪಂಡದ ಲೆಪ್ಪು ಪಡೆಯಿನ ಈ ತಿರುಗಾಟ ಮರಿಯಲಡು ದಾಲ ಈ ಚಾಂದಿನ ಪೊರ್ತುಡು ಕಲಾವಿದರಿಗೆ ಒಂತೆ ಆದಾಯದ ಸಾಧಿಲ ಅಂದು ಅಂಚೆನೆ ನಮ್ಮ ಯಕ್ಷಗಾನ ಕಲೆನು ಇಲ್ಲಡೆ ಕೊನದು ಕಲಾಸಕ್ತರಿಗೂ ಜೋಕ್ಲೆಗೂ ಕಲೆತ ಪೊರ್ಲುನ್ ತೆರಿಪಾವನ ಎಡ್ಡ ವಿಷಯಲ ಅಂದು. ತುಂಬಿದಂತಹ ಸಭೆಯಲ್ಲಿ ಕುಳಿತಿರುವಂತಹ ವೇಳೆಯಲ್ಲಿ ಒಂದು ಕ್ಷಣ ನನ್ನ ಪತಿದೇವರ ಮುಖವನ್ನೇ ನಾನು ಗಮನಿಸಿದೆ. ಯಾಕಂತ ಹೇಳಿದ್ರಿ, ಎಂದಿನಾಗಿ ಇಂದಿಲ್ಲ ಈ ನನ್ನ ಪತಿದೇವರು ಅಂತ ಯೋಚನೆ ಮಾಡುತ್ತಾ ಇದ್ದೆ. ನಿಮ್ಮ ಮುಖದಲ್ಲಿ ಪ್ರತಿದಿನವೂ ನಗುವನ್ನು ಕಾಣುವವಳು ನಾನಾದರೂ ಕೂಡ, ಆದರೆ ಇಂದು ನೀವು ನಗುತ್ತಿರುವುದು ಮನದ ಒಳಗಿಂದ ಹೊರಬರುವ ನಗೆ. ಹಾಗಾದ್ರೆ ನೀವು ಯಾರಲ್ಲಿ ಯೋಚಿಸಿ ನಗುತ್ತಾ ಇದ್ದೀರಿ ಎನ್ನುವುದು ಸಂಶಯ ತನ್ನ ಮನದೊಳಗಾಗಿ ಹೋಯಿತು. ಒಂದೆಡೆಯಲ್ಲಿ ಹೆಣ್ಣು ಮಕ್ಕಳನ್ನು ಕಂಡು ನಗುತ್ತಾ ಇದ್ದೀರಾ, ಅಥವಾ ಬೇರೆ ಏನನ್ನಾದ್ರೂ ಯೋಚಿಸಿ ನಗುತ್ತಾ ಇದ್ದೀರಾ ಎನ್ನುವಂತ ಹಲವಾರು ರೀತಿಯ ಸಂಶಯ ತನ್ನ ಮನದೊಳಗೆ. ದೇವ, ನನ್ನ ಸಂಶಯ ದೂರವಾಗಬೇಕು ಅಂತಾದರೆ ನಗುವಿನ ಗುಟ್ಟೇನೆಂಬುದು ಹೇಳಿ.
ನಮ್ಮ ನಗರದ ಹೊರಗೆ ಒಮ್ಮೆ ನೋಡಂತೆ. ದೇವ ಅದೇ ಅಲ್ಲಿ ಕೂತದ್ದು ಪರಿಚಯ ಸಿಗಲಿಲ್ವ? ಇಲ್ಲ, ಗಡ್ಡ ಬಿಟ್ಟ ಸನ್ಯಾಸಿಯಾಗಿ ಕಾಣುತ್ತಾ ಇದ್ದಾನೆ. ಮೂರು ಲೋಕದ ಗಂಡನೆನಿಸಿಕೊಂಡಿರುವಂತಹ ಪಾರ್ಥನಲ್ಲಿ ಅದೀಗ ಅರ್ಜುನವಾ? ಅದೇ ಹೀಗೆ ಆದದವ? ಕಾರಣ ಇದೆ. ಹೇಗೆ? ತನ್ನ ಅಣ್ಣ ಅತ್ತಿಗೆಯರು ಜೊತೆಯಾಗಿರುವಂತಹ ದಾಂಪತ್ಯ ಜೀವನವನ್ನ ಕಂಡ ಆತ ಅದರ ಪ್ರಾಯಶ್ಚಿತ್ತಕ್ಕಾಗಿ 1 ವರ್ಷದ ತೀರ್ಥಯಾತ್ರೆಯನ್ನ ಕೈಗೊಂಡಿದ್ದಾನೆ. ಅಷ್ಟ ಮಾಸಗಳನ್ನ ಪುಣ್ಯಕ್ಷೇತ್ರಗಳಲ್ಲಿ ಕಳೆದು ಚತುರ್ಮಾಸಗಳನ್ನು ಕೃಷ್ಣ ಸಾನ್ನಿಧ್ಯದಲ್ಲಿ ಕಳೆಯುವುದಕ್ಕಾಗಿ ಬಂದವನಿದ್ದಾನೆ. ಹೌದಾ? ಬಂದ ಮೇಲೆ ನನ್ನ ತಂಗಿಯಾದ ಸುಭದ್ರೆಯನ್ನು ನೋಡಿದ್ದಾನೆ. ಮದುವೆಯಾಗಬೇಕು ಎನ್ನುವ ಹಾಗೆ ಆಶೆಯನ್ನು ಪಟ್ಟಿದ್ದಾನೆ. ನಾನು ಒಪ್ಪಿದ್ದೇನೆ, ತಂಗಿಯೂ ಒಪ್ಪಿದ್ದಾಳೆ. ಆದ್ರೆ ಏನಾಯ್ತು? ಅಣ್ಣನಾದ ಬಲರಾಮ ಮಾತ್ರ ಒಪ್ಪುವುದಿಲ್ಲ. ಅಣ್ಣ ಏನ್ ಹೇಳಿದ್ರು ಬಾವ? ಅವ ಮೊದಲೇ ಕೌರವನಿಗೊಂದು ಮಾತು ಕೊಟ್ಟಿದ್ದಾನೆ. ಹೇಗಂತೆ? ತಂಗಿ ಸುಭದ್ರೆಯನ್ನ ಕೌರವನಿಗೆ ಮದುವೆ ಮಾಡಿಸ್ತೇನೆ ದುರ್ಯೋಧನನಿಗೆ. ನಾಳೆಯ ದಿವಸ ದುರ್ಯೋಧನ ಬಾಸಿಂಗ ಕಟ್ಟಿ ಮಧುವಣಿಗನಾಗಿ ಬರ್ತಾನೆ. ಅಲ್ಲ ಸ್ವಾಮಿ, ಮೊದ್ಲೇ ಸಂಶಯದಿಂದ ಕೂಡಿದವಳು ನಾನು. ನಿಮ್ಮ ಮಾತು ಕೇಳುವಾಗ ಮತ್ತಷ್ಟು ಸಂಶಯ ಮೂಡಿ ಬರುತ್ತಾ ಉಂಟು. ಅಲ್ಲ, ನಿಮಗೆ ಇಬ್ಬರಿಗೆ ತಂಗಿರುವುದು ಒಬ್ಬಳೆ ಹೌದಾ? ಹೌದು, ಸುಭದ್ರೆ. ಹೌದಾ? ಅಲ್ಲಿ ಸನ್ಯಾಸಿ ಬಂದು ಕೂತಿದ್ದಾನೆ. ಅದು ಸಹ ನೀವು ಬರ್ಲಿಕ್ಕೆ ಹೇಳಿದ್ದು, ವೇಷ ಹಾಕಿದ್ದು. ಇಲ್ಲಿ ಬಾವ ದುರ್ಯೋಧನನನ್ನು ಮದುಮಗನಾಗಿ ಬರುವುದಕ್ಕೆ ಹೇಳಿದ್ದಾರೆ. ಇವನು ಕೂಡ ಬಾಸಿಂಗ ಕಟ್ಟಿಕೊಂಡು ಬಂದಿದ್ದಾನೆ. ಅಲ್ಲ ದೇವ, ಈ 2 ಗಂಡು ಮಕ್ಕಳಲ್ಲಿ ಮದುವೆ ಆಗುವಂತಹ ಹುಡುಗ ಯಾರಿದ್ರಲ್ಲಿ? ಮುದ್ದಾಗಿ ಸಾಕಿರುವಂತಹ ಗಿಣಿಯೊಂದನ ಗಿಡುಗನ ಕೈಗೆ ಕೊಟ್ಟರೆ ಹೇಗಾದಿತ್ತು? ಸತೇ ಓದಿತು. ಹಾಗಾದ್ರೆ ಸುಭದ್ರೆಯನ್ನು ಕೌರವ ವರಿಸಲೇಬಾರದು. ನನ್ನ ಮನದ ಸಂಕಲ್ಪವೇ ಹಾಗೆ. ಹೌದಾ? ನಾಳೆಯ ದಿವಸ ಪಾರ್ಥನನ್ನು ನಮ್ಮ ಅಣ್ಣ ಬಲರಾಮ ನೋಡುತ್ತಾನೆ. ನಿಜ ಎತ್ತಿ ಎಂದು ಅರಿತುಕೊಳ್ಳುತ್ತಾನೆ. ಸರಿ. ನಮ್ಮ ಅರಮನೆಗೆ ಪಾದ ಪೂಜೆಗಾಗಿ ಕರೆತರ್ತಾನೆ. ಆ ಹೊತ್ತಿನಲ್ಲಿ ಪಾದ ಪೂಜೆಗಾಗಿ ನೇಮಿಸುವುದು ಮಾತ್ರ ಸುಭದ್ರೆಯನ್ನ. ಗುಟ್ಟಿನಲ್ಲಿ ಅರ್ಜುನ ಮತ್ತು ಸುಭದ್ರೆಯರ ಗಾಂಧರ್ವ ವಿವಾಹ ನಡೆದು ಹೋಗ್ತದೆ. ಬಂದಂತಹ ಕೌರವನಿಗೆ ಹೆಣ್ಣಿರುವುದಿಲ್ಲ, ಮುಖಭಂಗ ಆಗ್ತದೆ. ನಮ್ಮ ಅಣ್ಣನಿಗೆ ಕೊಟ್ಟಂತ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಎನ್ನುವ ಹಾಗೆ ವಚನ ಭಂಗ ಆಗ್ತದೆ. ಇದರ ಜೊತೆಯಲ್ಲೇ ಸುಭದ್ರಾ ಕಲ್ಯಾಣ ನಡೆದು ಹೋಗ್ತದೆ. ದೇವಾ, ಇಷ್ಟರ ತನಕ ನಿಮ್ಮ ಬಗ್ಗೆ ನನ್ನ ಮನದೊಳಗೆ ಸಂಶಯ ಮೂಡಿತ್ತು. ಆದ್ರೆ ಈಗ ನನ್ನ ಪತಿದೇವರ ಮೇಲೆ ಇರುವಂತಹ ಸಂಶಯವು ದೂರವಾಯಿತು. ಕಾರಣ ಏನೆಂಬುದು ನಾನು ಅರ್ಥವಿಸಿಕೊಂಡೆ. ಸುಭದ್ರ ಕಲ್ಯಾಣ ತಾನೇ ಶೀಘ್ರವಾಗಿ ನೆರವೇರಲಿ. ಅದೆಷ್ಟು ಕಾಲದಿಂದ ಈ ಗುಹೆಯಲ್ಲಿ ನಾವು ವಾಸ ಮಾಡುತ್ತಾ ಇದ್ದೇವೆ ಮಗಳೇ. ಹೌದಪ್ಪಯ್ಯ. ಇಷ್ಟರವರೆಗೆ ನಿನಗೆ ಉಣ್ಣುವುದಕ್ಕಾಗ್ಲಿ ಉಡುವುದಕ್ಕಾಗ್ಲಿ ಯಾವುದೇ ಕೊರತೆ ನಾ ಮಾಡಿದವನಲ್ಲ. ಇಲ್ಲವೇ ಇಲ್ಲ. ಕಾನನವನ್ನ ಸೇರಿ ಮರಳಿ ಗುಹೆಯ ಬಾಗಿಲಿಗೆ ಬಂದೆ ಎಂದಾದ್ರೆ ನನ್ನ ಸ್ವಾಗತಕ್ಕಾಗಿ ನೀ ಗುಹೆಯ ಬಾಗಿಲಲ್ಲಿ ಕಾಯುತ್ತಾ ಇದ್ದವಳು. ತಮ್ಮನಾದ ಪ್ರವೀರನ ಜೊತೆಯಲ್ಲಿ ಆಟವಾಡುತ್ತಾ ಇದ್ದವಳು. ನಿಜ. ಈ ದಿನ ಹಾಗಲ್ಲ. ಮತ್ತೆ ದುಃಖದಿಂದಲೇ ನನ್ನನ್ನು ಎದುರುಗೊಳ್ಳುತ್ತಾ ಇದ್ದೀಯ. ಇಷ್ಟು ದುಃಖ ಬರಬೇಕು ಎನ್ನುವ ಹಾಗಿದ್ರೆ ಕಾರಣ ಏನು ಮಗಳೇ, ಹೇಳುತ್ತೀಯ? ತಾತ ಕೇಳಬೇಕು ತಾತ. ಏನು ಇಲ್ಲ. ನನ್ನ ಚಿತ್ತದ ವ್ಯತೆಯೇನೆಂಬುದನ್ನು ಕೇಳುತ್ತಾ ಇದ್ದೀರಿ. ಹೌದು ತಾತ. ಈ ಕತ್ತಲಾದಂತಹ ಗುವಿಯೊಳಗೆ ಇದ್ದುಕೊಂಡು ನೋಡಿದ್ದನ್ನೇ ನೋಡುವುದು, ಮಾತಾಡಿದ್ದನ್ನೇ ಮಾತಾಡುವುದು, ತಿನ್ನುವುದನ್ನೇ ತಿನ್ನುವುದು, ಇದನ್ನೆಲ್ಲ ಯೋಚನೆ ಮಾಡುವಾಗ ನನ್ನ ಮನಸ್ಸಿಗೆ ಬೇಸರ ಹಿಡಿದು ಹೋಗಿದೆ ತಾತ. ಅಷ್ಟೇ ಅಲ್ಲ, ಈ ಗುವಿಯೊಳಗೆ ನಾನು, ನೀವು, ನನ್ನ ತಮ್ಮ ಪ್ರವೀರ ಕೂಡ ಇದ್ದಾನೆ. ಅವನು ಇನ್ನೂ ಸಣ್ಣವನು. ಅಳುವಂತಹ ವೇಳೆಯಲ್ಲಿ ಅವನಿಗೆ ಆಡುವುದಕ್ಕೆ ಒಂದು ಆಟಿಕೆ ಅನ್ನುವುದು ಬೇಕಪ್ಪಯ್ಯ. ಅಪ್ಪಯ್ಯ, ನನ್ನ ಜೀವನದಲ್ಲಿ ನನಗೆ ಹೊಸತನ ಅನ್ನುವುದು ಬೇಕು ಅಂತ ನನ್ನ ಮನಸ್ಸು ಬಯಸುತ್ತಾ ಇದೆ. ಹಾಗಾದ್ರೆ ಜೀವನದಲ್ಲಿ ಏನು ಹೊಸತನ ಬೇಕು? ಇದೇ ಸರಿ ಅಪ್ಪಯ್ಯ. ಈ ಕತ್ತಲಾದ ಗುಹೆಗೆ ಒಂದು ಬೆಳಕು ಬೇಕು. ನನ್ನ ತಮ್ಮ ಪ್ರವೀರನಿಗೆ ಆಡುವುದಕ್ಕೊಂದು ಆಟಿಕೆ ಬೇಕಪ್ಪಯ್ಯ. ತಂದು ಕೊಡ್ತೀರಾ? ಏನು? ಒಂದೊಮ್ಮೆ ನೀ ಕಾನನದಲ್ಲಿ ನನಗೆ ದೊರಕಿದಂತಹ ಸಮಯದಲ್ಲಿ ಅಶರೀರವಾಣಿ ಎಂದು ನನಗೆ ಕೇಳಿ ಬಂತು. ಹೇಗೆ? ಸೂರ್ಯವಂಶದ ಕಡೆಯ ಕೊಂಡಿ ಹೆಣ್ಣು ಮಗು ಎನ್ನುವ ಹಾಗೆ
ಸಂತೋಷದಿಂದ ಕರೆತಂದು ನನ್ನ ಗುಹೆಯೊಳಗೆ ಸಾಕಿದೆ. ಆ ಸೂರ್ಯ ವಂಶದವಳೆ ನನ್ನ ಮನೆಯೊಳಗೆ ಇದ್ರೂ ಕೂಡ ಕತ್ತಲೆ ಎನ್ನುವುದು ಆವರಿಸಿದೆ. ಆಹಾ ಚಿಂತಿಸುವಂತ ಅಗತ್ಯವಿಲ್ಲ. ಇಲ್ಲಪ್ಪಯ್ಯ. ನಿನ್ನ ಮನಸ್ಸಿಗಂಟಿದ ಅಂಧಕಾರ, ಸರಿ, ಗುಹೆಯೊಳಗಿರುವ ಕತ್ತಲು, ಇವೆರಡನ್ನು ಹೋಗಲಾಡಿಸಬೇಕು. ತಮ್ಮನಾದ ಪ್ರವೀರನಿಗೆ ಆಡುವುದಕ್ಕೊಂದು ಆಟಿಕೆ ಬೇಕು. ಬೇಕಪ್ಪಯ್ಯ. ಚಿಂತಿಸಬೇಡ. ಅತಿ ಶೀಘ್ರದಲ್ಲಿ ಸೂರ್ಯ ರಶ್ಮಿಗೆ ಸರಿಯಾದಂತ ಬೆಳಕನ್ನೇ ಹುಡುಕಿ ತರುತ್ತೇನೆ. ಹೋಗಿ ಬರು. ಹಾಗೆ ಆಗಲೇ ನಿಮ್ಮ ಮೂವರನ್ನು ನಿಮ್ಮ ತಂದೆ ಕಾಶಿಯ ಪ್ರತಾಪಸೇನ ಆಯೋಜಿಸಿರುವಂತಹ ಸ್ವಯಂವರ ಮಂಟಪದಿಂದ ನೇರವಾಗಿ ನಮ್ಮ ಹಸ್ತಿನಾವತಿಗೆ ಕರೆತಂದವನಿದ್ದೆ. ಕೆಲ ದಿನಗಳಾಗಿ ಹೋಯಿತು. ಈ ಹೊತ್ತಿನಲ್ಲಿ ನನ್ನ ಬಳಿಗೆ ನಿಮ್ಮನ್ನು ಕರೆಸಿಕೊಳ್ಳಬೇಕು ಎನ್ನುವ ಹಾಗಿದೆ. ಕಾರಣ ಹೊಂದಿದೆ. ತರುಣಿಯರೇ, ನಮ್ಮ ಈ ಶಶಿವಂಶದ ಬಗ್ಗೆ ನೀವೇ ಕೇಳಿರಬಹುದು. ಪವಿತ್ರವಾದಂತಹ ಚಂದ್ರವಂಶ ಇದು. ಚಂದ್ರನಿಂದ ಮೊದಲುಗೊಂಡು ಬುಧ, ಇಳ, ಪುರೂರವರ ಸಂಬಂಧದಿಂದ ಒಳಗೊಂಡಂತಹ ವಂಶ ನಮ್ಮದು. ಭರತನಿಂದ ಭಾರತ, ಹಸ್ತಿಯಿಂದ ಹಸ್ತಿನಾವತಿ, ಕುರುವಿನಿಂದ ಕುರುವಂಶ, ಹೀಗೆ ನೆಗಳತಿಯನ್ನು ಪಡೆದಂತಹ ವಂಶ. ದೇವ ಕನ್ಯೆಯಾದಂತಹ ಊರ್ವಶಿ ವತ್ಸರಕ್ಕೆ ಬಂದು ಈ ಧರೆಗೆ ಬಂದು ಸಂಸಾರವನ್ನು ಮಾಡಿ ನಹುಷನಂತಹ ಮಗನನ್ನು ಕೊಟ್ಟು ಹೋದಂತಹ ವಂಶ ನಮ್ಮ. ಇಂತಹ ವಂಶದಲ್ಲಿ ನಾವಿದ್ದೇವೆ ಎನ್ನುವುದು ನಮಗೆ ಹೆಮ್ಮೆಯ ವಿಚಾರವೇ ಹೌದು. ಹೆಣ್ಣು ಮಕ್ಕಳಿಗೆ ಪ್ರಪಂಚದಲ್ಲಿ ದೇವರು ಅತ್ಯಮೂಲ್ಯವಾದಂತಹ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದು ಯಾವುದು? ಒಂದು ತನ್ನ ತವರು ಮನೆ ಮತ್ತು ಕೊಟ್ಟ ಮನೆಯನ್ನು ಬೆಳಗುವುದು. ಗಂಡು ಮಕ್ಕಳಿಗೆ ಆ ಭಾಗ್ಯ ಇಲ್ಲ. ಎರಡು ಮನೆಯನ್ನು ಬೆಳಗುವಂತಹ ಭಾಗ್ಯ. ಇನ್ನೊಂದು ತನ್ನ ತಾಯಿಯ ಹೆರಿಗೆಯ ಋಣವನ್ನು ತೀರಿಸುವಂತಹ ಭಾಗ್ಯ. ಅವೆರಡನ್ನು ಅಮೂಲ್ಯವಾದಂತಹ ಭಾಗ್ಯವನ್ನು ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದಾನೆ. ಆ ಭಾಗ್ಯ ಗಂಡು ಮಕ್ಕಳಿಗೆ ಇಲ್ಲ. ಅಂತೆಯೇ ಈ ಹೊತ್ತಿನಲ್ಲಿ ಈ ಮಾತನ್ನು ನಿಮ್ಮಲ್ಲಿ ಆಡಿದ್ದು ಯಾಕೆ? ಈ ಶಶಿವಂಶದ ಸಿಂಹಾಸನವನ್ನ ಇನ್ನು ಮುಂದಕ್ಕೆ ನನ್ನ ತಮ್ಮ ವಿಚಿತ್ರವೀರ ಏರುವುದಕ್ಕಿದ್ದಾನೆ, ಆಳುವುದಕ್ಕಿದ್ದಾನೆ. ಆತನ ಕೈ ಹಿಡಿದು ನೀವು ಮೂವರ ಆತನ ಪಟ್ಟದರಸಿರಾಗಬೇಕು ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಇದ್ದೇನೆ. ಒಪ್ಪಿಗೆಯ? ಭೀಷ್ಮಾಚಾರ್ಯರೇ, ಕೇಳಬೇಕು. ನೀವು ಹಾಡಿದಂತ ಮಾತನ್ನು ಸರಿಯಾಗಿ ನಾನು ಗಮನ ಕೊಟ್ಟು ಕೇಳಿದೆ. ನನ್ನ ತಂದೆಯು ಏರ್ಪಡಿಸಿದಂತಹ ಪಂಥದಂತೆ ವೀರಾದಿ ವೀರರೆಲ್ಲರೂ ಬಂದು ಆ ಪಂಥದಲ್ಲಿ ಸೋತು ಹೋದವರಿದ್ದಾರೆ. ಈ ವೇಳೆಯಲ್ಲಿ ನಿಮಗೆ ಆಮಂತ್ರಣ ಇಲ್ಲದಿದ್ದರೂ ಕೂಡ ವರ್ತಮಾನವನ್ನು ತಿಳಿದು ಇಲ್ಲಿಗೆ ಬಂದು ಆ ಪಂಥದಲ್ಲಿ ಗೆದ್ದು 3 ಮಂದಿ ಹೆಣ್ಣು ಮಕ್ಕಳನ್ನು ನಿಮ್ಮ ರಥವೇರಿಸಿಕೊಂಡು ಕರೆದುಕೊಂಡು ಹೋದವರು ಇದ್ದೀರಾ. ಅಂಬೆ, ಒಂದು ವಿಚಾರವನ್ನು ಆಡುತ್ತೇನೆ. ಹೇಗೆ? ಆಮಂತ್ರಣ ಇಲ್ಲದೆ ಇದ್ರು ಬಂದದ್ದು ಯಾಕೆ ಗೊತ್ತಾ? ಯಾಕೆ? ಕಾಶಿ ಎನ್ನುವುದು ಹಸ್ತಿನಾವತಿಯ ಚಕ್ರವರ್ತಿ ಪೀಠದಿಂದ ಹೊರತಾದದ್ದೇ.
ವಿಶ್ವನಾಥನ ಸನ್ನಿಧಿ ಉಂಟು ಎನ್ನುವ ಕಾರಣಕ್ಕಾಗಿ ಕಾಶಿ ಎಂದಿಗೂ ಸ್ವತಂತ್ರ. ಆದ್ರೆ ನಿಮ್ಮಲ್ಲಿಗೆ ಪ್ರಶ್ನಿಸುವುದಕ್ಕೆ ಬಂದದ್ದು ಯಾಕೆ ನನಗೆ ಆಮಂತ್ರಣ ಕೊಡದೇ ಇದ್ದು? ಯಾಕೆ? ನಾಳೆಯ ದಿವಸ ಉಳಿದವರ ಸ್ವೇಚ್ಛಾಚಾರಕ್ಕೆ ಆಹಾರವಾಗಕೂಡದು ಭೀಷ್ಮನ ಮಾತು. ಹೌದು. ಕಾಶಿಯವರನ್ನು ಪ್ರಶ್ನಿಸಲಿಲ್ಲ ಭೀಷ್ಮ, ಉಳಿದವರನ್ನು ಹೇಗೆ ಪ್ರಶ್ನಿಸಿದಾನು ಎನ್ನುವ ಹಾಗೆ ಮಾತು ಬರಬಾರ್ದ. ಅದಕ್ಕಾಗಿ ನಮ್ಮ ಅಸ್ತಿತ್ವವನ್ನು ಗುರುತಿಸುವುದಕ್ಕಾಗಿ ನಿಮ್ಮಲ್ಲಿಗೆ ಬಂದವನಿದ್ದೆ. ಆ ಹೊತ್ತಿನಲ್ಲಿ ನಿನ್ನ ಅಪ್ಪನು ಆಡಿದ್ದಾನೆ. ಹೇಗೆ? ಚರನೆ ನಿಮ್ಮೆಡೆಗಟ್ಟುವ ಬರದೊಳಿರೆ ಚರಣ ದರ್ಶನವಾಯಿತು ಎನ್ನುವ ಹಾಗೆ ಪಾದಕ್ಕೆ ಬಿದ್ದಿದ್ದಾನೆ. ಹೌದಾ? ಭೀಷ್ಮಾಚಾರ್ಯರೇ, ನಿಮ್ಮ ಮಾತೇನೋ ಸರಿಯಾಗಿದೆ. ಆದರೆ ನಮ್ಮ ತಂದೆಯು ಹಾಕಿದಂತಹ ಗೆರೆಯನ್ನು ದಾಟಿ ಹೋಗುವಂತಹ ಹೆಣ್ಣು ಮಕ್ಕಳು ನಾವಲ್ಲ. ಯಾಕೆಂದು ಹೇಳಿದರೆ ನಮ್ಮ ಮನದೊಳಗೆ ಏನು ಆಶೆ ಇದೆ ಎಂಬುದನ್ನು ನಾವು ಯಾರಲ್ಲಿ ಹೇಳಲಿಲ್ಲ, ನಮ್ಮ ತಂದೆ ನಮ್ಮಲ್ಲಿ ಕೇಳಲಿಲ್ಲ. ಆದರೂ ಕೂಡ ತಂದೆಯೇ ಹೇಳಿದಂತೆ ಅದೇ ರೀತಿಯಾಗಿ ನಾವು ನಡೆದುಕೊಂಡು ಬಂದವರಿದ್ದೇವೆ. ಅಂಬೆ, ಅಂಬಿಕೆ, ಅಂಬಾಣಿಕೆ ಎನ್ನುವಂತಹ 3 ಮಂದಿ ಹೆಣ್ಣು ಮಕ್ಕಳಲ್ಲಿ ಅಂಬೆನಿಸಿಕೊಂಡವಳೇ ನಾನಾಗಿದ್ದೇನೆ. ಹಾಗಾದ್ರೆ ನಿಮ್ಮ ರಥವನ್ನು ಹೇರಿಕೊಂಡು ನಾವು ಇತ್ತ ಕಡೆ ಬಂದವರಿದ್ದೇವೆ. ಬಂದು ಇಳಿದ ಆ ಕ್ಷಣವೇ ನಿಮ್ಮ ಬಾಯಿಯಿಂದ ಬಂದಂತಹ ಒಂದು ಮಾತು ಕೇಳಿದೆ, ಬೇರೆ ಏನಲ್ಲ. ನಾನು ನಿಮ್ಮನ್ನು 3ರನ್ನು ಮದುವೆಯಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾಡುವುದಕ್ಕೂ ಒಂದು ಕಾರಣ ಇದೆ. ಅದು ಯಾಕೆ? ಇದುವರೆಗೆ ನೀವು ಯಾರ ಆಶ್ರಯದಲ್ಲಿ ಇದ್ದೀರೋ ಸತ್ಯವತಿ ದೇವಿಯವರು, ಅವರು ನನ್ನ ತಂದೆಗೆ 2ನೇ ಹೆಂಡತಿ. ಒಂದೊಮ್ಮೆ ನಾನು ವಿದ್ಯಾಭ್ಯಾಸವನ್ನು ಪೂರೈಸುವುದಕ್ಕಾಗಿ ಗಂಗಾ ಮಾತೆಯ ಆಸೆಯಂತೆ ಪರಶುರಾಮನ ಬಳಿಗೆ ಹೋಗಿದ್ದೆ. ಆ ಹೊತ್ತಿನಲ್ಲಿ ವಿದ್ಯಾರ್ಜನೆಯನ್ನು ಗೈದು ಮರಳಿ ಅರಮನೆಗೆ ಬಂದೆ ಎಂದಾದ್ರೆ ತಂದೆಯವರು ಹಾಸಿಗೆ ಹಿಡಿದಿದ್ರು. ಏನು ಕಾರಣ ಎಂದು ಕೇಳಿದಾಗ ಸತ್ಯವತಿ ಎನ್ನುವಂತಹ ದಾಶರಾಜನ ಮಗಳು ವಿಸ್ತ ಕನ್ಯೆಯನ್ನು ಅವರು ಬಯಸಿದ್ದಾರೆ. ದಾಶರಾಜನ ಮಗಳನ್ನು ಬಯಸಿದ್ದಾರೆ. ಆದ್ರೆ ಕೊಡುವುದಕ್ಕಾತ ಒಂದು ಷರತ್ತನ್ನು ಇಟ್ಟಿದ್ದಾನೆ. ಹೇಗೆ? ಹಿರಿಯ ಮಗನ ಭೀಷ್ಮನಿರುವಾಗ ಅಥವಾ ದೇವವ್ರತನಿರುವಾಗ ಕಿರಿಯ ತನ್ನ ಮಗಳನ್ನು ಕೊಟ್ಟೇ ಇದ್ದಾದ್ರೆ ಅವರಿಗೆ ಹುಟ್ಟುವಂತಹ ಮಕ್ಕಳಿಗೆ ರಾಜತ್ವ ಸಿಗುವುದಿಲ್ಲ, ಸಿಂಹಾಸನ ಸಿಗುವುದಿಲ್ಲ ಎನ್ನುವ ಹಾಗೆ ಆಡಿದನಂತೆ. ಹಾಗೆ ಆ ಮಾತನ್ನು ಕೇಳಿಸಿಕೊಂಡಂತಹ ನಾ ಮರಳಿ ದಾಶರಾಜನ ಬಳಿಗೆ ಹೋಗಿ ಪ್ರತಿಜ್ಞೆಯೊಂದನ್ನ ಗೈದಿದ್ದೆ. ಮುಂದಕ್ಕೆ ರಾಜ್ಯವಾಳುವುದಿಲ್ಲ, ಮದುವೆಯಾಗುವುದಿಲ್ಲ ಎನ್ನುವ ಹಾಗೆ. ಆದ್ದರಿಂದಾಗಿ ನಿಮ್ಮನ್ನು ಮದುವೆಯಾಗುವುದಕ್ಕೆ ಸಾಧ್ಯ ಇಲ್ಲ. ಭೀಷ್ಮಾಚಾರ್ಯರೇ, ಯಾಕೆ ಮದುವೆಯಾಗುವುದಿಲ್ಲ ಎನ್ನುವಂತಹ ವಿಷಯವನ್ನು ನೀವು ವ್ಯಕ್ತಪಡಿಸಿದ್ದೀರಿ. ಆದರೂ ಕೂಡ ನಿಮ್ಮ ಮಾತಿನಾಗೆ ನಿಮ್ಮ ಮನದೊಳಗಿರುವಂತಹ ವಿಷಯವನ್ನು ನಮ್ಮಲ್ಲಿ ಹೇಳಿದ್ದೀರಾ. ಯಾಕೆ? ನಿಮ್ಮ ತಮ್ಮನನ್ನು ನಾವು 3 ಮದುವೆ ಆಗ್ಬೇಕು ಅಂತ. ಈಗ ನನ್ನ ಮನದೊಳಗೆ ಇರುವಂತಹ ಒಂದು ವಿಷಯವನ್ನು ನಿಮ್ಮಲ್ಲಿ ನಾನು ಹೇಳಬೇಕು. ಯಾಕಂತ ಹೇಳಿದ್ರೆ ನಾನು ಹೇಳಿದಂತಹ ಮಾತಿನಲ್ಲಿ ನಿಮ್ಮ ಮನಸ್ಸಿಗೂ ನೋವಾಗಬಾರದು, ನಮಗೂ ಬೇಸರವಾಗಬಾರದು. ಆದ ಕಾರಣದಿಂದ ನಿಮ್ಮ ತಮ್ಮನನ್ನು ನನ್ನ 2 ತಂಗಿಯಂದಿರು ಮದುವೆಯಾಗಲಿ. ಆದ್ರೆ ನಾನು ಮದುವೆಯಾಗುವುದಿಲ್ಲ. ಯಾಕೆಂದು ಹೇಳಿದರೆ ನಾನು ಓರ್ವನನ್ನು ಪ್ರೀತಿ ಮಾಡ್ತಾ ಇದ್ದೇನೆ. ಪ್ರೀತಿಸಿದ್ದೀಯ? ಹೌದು, ಬೇರೆ ಯಾರು ಅಲ್ಲ, ಸಾಲ್ವನನ್ನು ನಾನು ಪ್ರೀತಿಸುತ್ತಾ ಇದ್ದೇನೆ. ಆದ ಕಾರಣದಿಂದ ನಿಮ್ಮಲ್ಲಿ ನಾನು ಬೇಡಿಕೊಳ್ಳುವುದು ಒಂದೇ, ನನ್ನನ್ನು ನೀವು ಸಾಲ್ವನಲ್ಲಿಗೆ ಕಳುಹಿಸಿಕೊಡುತ್ತೀರಾ ಅಂತ. ಅಂಬೆ, ಇಷ್ಟು ದೊಡ್ಡ ಪ್ರಮಾದವಾಗುತ್ತದೆ ಭೀಷ್ಮನಿಂದ ಎನ್ನುವ ಹಾಗೆ ನಾ ಭಾವಿಸಿದವನೇ ಅಲ್ಲ. ಯಾಕೆ ಗೊತ್ತಾ? ಯಾಕೆ? ತಂದೆಗೆ ಬೇಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದವ ನಾನಿದ್ದೇನೆ. ಆದ್ರೆ ಈ ಹೊತ್ತಿನಲ್ಲಿ ಒಬ್ಬ ಪ್ರೇಮಿಯಿಂದ ಓರ್ವ ಹೆಣ್ಣನ್ನು ನಾ ಬೇರ್ಪಡಿಸಿದಂತ ಪಾಪಕ್ಕೆ ಗುರಿಯಾದೇನೋ ಎನ್ನುವ ಹಾಗೆ ಪಶ್ಚಾತ್ತಾಪವಾಗುತ್ತಾ ಇದೆ. ಆದ್ದರಿಂದಾಗಿ ಇನ್ನು ತಡ ಮಾಡುವುದಲ್ಲ, ವಯೋವೃದ್ಧ ಬ್ರಾಹ್ಮಣರನ್ನು ಬರ ಹೇಳಿದ್ದೇನೆ, ಅವರೊಂದಿಗೆ ಸಾಲಂತೆ ಸಾಲು. ಹಾಗೆ ಹೇಗಾಗಿದೆ ನನ್ನ ನಾಟಕ? ನಿಮ್ಮ ನಾಟಕ ಚೆನ್ನಾಗಿ ಆಗಿದೆ. ಆದ್ರೆ ಹೆಂಡತಿಗೆ ಮಾತ್ರ ಸಿಟ್ಟು ಬಂದಿದೆ. ಸಿಟ್ಟು ಬರುವುದು ಮತ್ತೆ
ಸಿಟ್ಟು ಬಾರದೆ. ಲಕ್ಷ್ಮಿ, ಏನು? ಇಲ್ಲಿ ಕೇಳು. ನಾ ಆಡಿದ್ದು ಏನು? ಏನನ್ನು? ಮೃಗ ಋಷಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ನಾನು ಮಲಗಿರ್ತೇನೆ, ನನ್ನ ಪಾದ ಸೇವೆ ಮಾಡ್ತಾ ಇರು, ನೋಡ್ತಾ ಇರು, ಮಾತಾಡಬೇಡ ಎನ್ನುವ ಹಾಗೆ ಆಡಿದ್ದು ಹೌದು. ಅದಕ್ಕಾಗಿ ಇಷ್ಟು ಸಿಟ್ಟು ಮಾಡುತ್ತೀಯ, ಮಾತನಾಡುದು ಬೇಡ ಅಂದದ್ದಕ್ಕೆ. ಸ್ವಾಮಿ, ಸಿಟ್ಟು ಬರುವಾಗೆ ಮಾಡಿದ್ದು ಯಾರು? ನನ್ನ ಪತಿ ದೇವರು. ಹೌದಾ? ನಗುತ್ತಾ ಇದ್ದೀರಲ್ಲ ಮುಖದಲ್ಲಿ, ಆ ನಗುವಿನಿಂದಲೇ ನನಗೆ ಸಿಟ್ಟು ಬಂದದೀಗ. ಯಾಕಂತ ಹೇಳಿದ್ರೆ ಶೇಷಶಯನವಾಗಿ ಮಲಗಿದ್ದವರು ನೀವು, ಹೌದಾ? ಆ ವೇಳೆಯಲ್ಲಿ ನಿಮ್ಮ ಪಾದಬುಡದಲ್ಲಿ ನಿಮ್ಮ ಸೇವೆ ಮಾಡ್ತಿದ್ದವಳು ನಾನು, ಹೌದಾ? ಆ ವೇಳೆಯಲ್ಲಿಗೆ ಬಂದಿರುವುದು ಯಾರು? ಭೃಗು ಋಷಿ ಬಂದ್ರು, ಹೌದಾ? ಬಂದಂತಹ ಮುನಿಗಳು ಏನು ಮಾಡಬೇಕಾಗಿತ್ತು? ಅದು ಈ ವೈಕುಂಠಕ್ಕೆ ಬರುವಾಗ ಭಕ್ತಿಯಿಂದ 2 ಕೈಗಳನ್ನು ಜೋಡಿಸುತ್ತಾ ತಲೆಯನ್ನು ಬಾಗಿಸುತ್ತಾ ನಮಸ್ಕರಿಸಬೇಕಾಗಿತ್ತು ನಿಮಗೆ. ಅದನ್ನು ಬಿಟ್ಟು ಅವರ ಪಾದದಿಂದ ನಿಮ್ಮ ಹೆದೆಯನ್ನು ತುಳಿದಿದ್ದಾರಲ್ಲ, ಇದು ಮಾಡಿದ್ದು ಸರಿಯಾ ಅಂತ ನಾನು ಕೇಳ್ತಾ ಇದ್ದೇನೆ ನಿಮ್ಮಲ್ಲಿ. ಏನು? ಅವರು ತುಳಿದದ್ದು ನನಗೆ, ನೋವಾಗಬೇಕಾದ್ದು ನನಗೆ, ಮಾತಾಡಬೇಕಾದ ನಾನು. ನಾನೇ ಮಾತಾಡಿಲ್ವಂತೆ ನೀ ಯಾಕೆ ಇಷ್ಟು ಸಿಟ್ಟಾಗತ್ತಿ? ಏನು ಮಾತಾಡ್ತಾ ಇದ್ದೀರಿ ದೇವ? ಆದ್ರೆ ಅವ್ರು ಏನ್ ಮಾಡಿದ್ರು? ನಿಮ್ಮ ಒಟ್ಟಾಸರಿಗೆ ತುಳಿಯಲಿಲ್ವೇ ಅವರು? ನಾನು ವಾಸವಾಗಿರುವಂತಹ ಸ್ಥಳ ನಿಮ್ಮ ಹೃದಯ ಭಾಗದಲ್ಲಿ ನನಗೆ ಕೊಟ್ಟವರು ನೀವಿದ್ದೀರಾ. ಅಂತಹ ಹೃದಯ ಭಾಗದಲ್ಲಿರುವಂತಹ ಈ ಲಕ್ಷ್ಮಿಗೆ ಆ ಮೃಗ ಋಷಿ ಬಂದು ತುಳಿಲಿಲ್ವೇ? ನೀವೇನು ಮಾಡಿದ್ದೀರಿ? ತುಳಿದದ್ದು ನನಗೆ, ನಿನಗೇನಾಯ್ತು ಅಂತ ಕೇಳ್ತಾ ಇದ್ದೀರಿ. ಹಾಗಾದ್ರೆ ಹೃದಯ ಭಾಗದಲ್ಲಿ ನಿಮ್ಮ ಹೆಂಡತಿಗೆ ಒಂದು ಜಾಗವನ್ನು ಕೊಟ್ಟ ಮೇಲೆ ಆ ಜಾಗದಲ್ಲಿ ಯಜಮಾನಿಕೆ ಎನಿಸಿಕೊಂಡವಳು ನಾನಾಗುವುದಿಲ್ವಾ? ಯಜಮಾನನಿಗೆ ತುಳಿದ್ರಿ, ಅಲ್ಲಿ ಯಜಮಾನಿಗೆ ನೋವಾಗುದಿಲ್ವಾ? ಮತ್ತೆ ಹೆಂಡತಿಯಾದ ನನಗೂ ನೋವಾಗ್ತದೆ ಸ್ವಾಮಿ. ಹೀಗಿರುವಾಗ ಇದು ನನಗೆ ಅಪಚಾರ, ಅವಮಾನವಾಯಿತು. ಆದ ಕಾರಣದಿಂದ ಇನ್ನು ಒಂದು ಕ್ಷಣ ನಾನು ನಿಲ್ಲುವುದಿಲ್ಲ, ಒಂದು ಕ್ಷಣ ನಿಲ್ಲುವುದೇ ಇಲ್ಲ. ನೀವೇನ್ ಮಾಡ್ಬೇಕಾಗಿತ್ತು? ಬಂದಂತ ಮುನಿಯನ್ನು ಏನು ಮಾಡಿದಿರಿ ನೀವು? ಅವನು ಈ ರೀತಿಯಾಗಿ ಮಾಡುವಾಗ ಅವನನ್ನು ದಂಡಿಸಬೇಕಾಗಿತ್ತು. ನೀನು ಮಾಡಿದ್ದು ಸರಿಯಾ, ತುಳಿದದ್ದು ಸರಿಯಾ, ಇಲ್ಲಿಗೆ ಬಂದಿರುವುದು ನೀನು ಸರಿ, ಆದ್ರೆ ಈ ರೀತಿಯಾಗಿ ಮಾಡಬಾರ್ದಿತ್ತು ಅಂತ ನೀವು ಹೇಳಬೇಕಾಗಿತ್ತು. ಇದಕ್ಕೆ ಹೇಳಿದ್ದೀರಾ? ನಗುತ್ತಾ ಬನ್ನಿ ಸ್ವಾಮಿ, ಕೂತ್ಕೊಳ್ಳಿ ಸ್ವಾಮಿ. ಏನು ಪಾದ ಪೂಜೆ ಎಲ್ಲ ಮಾಡಿಕೊಂಡು ಸನ್ಮಾನ ಮಾಡಿ ಕಳುಹಿಸಿ ಕೊಟ್ಟಿದ್ದೀರಲ್ಲ, ಇದು ಸರಿ ಅಂತ ಕೇಳಿದ್ರು ನಾನು ನಿಮ್ಮಲ್ಲಿ. ಅವರು ಮಾಡಿರುವಂತಹ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇ ಆಗಿದೆ. ಹೌದಾ? ಅವರ ಕಾಲಿನಲ್ಲಿರುವಂತಹ ಮೃಗ ಲಾಂಛನ ನನ್ನ ಹೃದಯದಲ್ಲಿ ಸೆಳೆಯಲ್ಪಟ್ಟಿದೆ. ಆಗ್ಲೇ ಅವರು ಆಡಿದ್ರು, ಕಪಟದೊಳೆನ್ನ ಲಾಂಛನವ ಸೆಳೆದೆ ನೀನು ಎನ್ನುವ ಹಾಗೆ. ಹಾಗಾಗ್ಲಿಲ್ವಾ? ಅವರು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಿದೆ. ಹಾಗಾಗಿ ನೀ ಚಿಂತಿಸುವುದು ಯಾಕೆ? ಹೌದು ಸ್ವಾಮಿ, ಯಾಕೆ ಸಿಟ್ಟು ಮಾಡ್ತೀನಿ? ನಿಮ್ಮ ಮೇಲೆ ಸಿಟ್ಟು ಮಾಡಿದ್ದಲ್ಲ, ಸಿಟ್ಟು ಮಾಡಿಸಿಕೊಂಡವನು ಬಂದು ಹೋಗಿದ್ದಾನಲ್ಲ, ಅವನ ಬಗ್ಗೆ ನೀವು ಕೇಳ್ಬೇಕಾಗಿತ್ತು. ಚಿಂತೆ ಇಲ್ಲ, ಈಗ ಅವನೇನು ಸಿಟ್ಟು ಮಾಡಲಿಲ್ಲ. ಅವನ ಲಾಂಛನವನ್ನೆಲ್ಲ ತೆಗೆದಿಟ್ಕೊಂಡಿದ್ದೀರಲ್ಲ, ಅವನನ್ನು ಕರೆಯಿರಿ. ನಿಮ್ಮ ಪಾದ ಬುಡದಲ್ಲಿ ಕೂತ್ಕೊಂಡು ನಾನು ಏನೆಲ್ಲ ಸೇವೆ ಮಾಡ್ತಾ ಇದ್ನ ಅದನ್ನೆಲ್ಲ ಅವನ ಹತ್ರ ಮಾಡಿಸಿ ನಾನು ಹೋಗ್ತೇನೆ. ಹೋಗುದಾ? ಮತ್ತೆ ಹೋಗದೆ ಇನ್ನು ಒಂದು ಕ್ಷಣ ನಿಲ್ಲುವುದಿಲ್ಲ. ಅವಮಾನವಾಗಿದೆ ನನಗೆ. ಎಲ್ಲಿಗೆ ಹೋಗುತ್ತೀಯ? ಕರವೀರಪುರಕ್ಕೆ, ಭೂಲೋಕಕ್ಕೆ ಹೋಗ್ತೇನೆ. ಅಲ್ಲಿ ನನ್ನ ಭಕ್ತಾದಿಗಳು ನನ್ನನ್ನು ಕರೆಯುತ್ತಾ ಇದ್ದಾರೆ. ನೋಡಿ ಅಲ್ಲಿ ಕರೆಯುವುದು. ಒಂದೊಮ್ಮೆಗೆ ಸಮುದ್ರ ತಟಿಯಲ್ಲಿ ಅಷ್ಟೂ ಜನ ಇದ್ರೂ ಕೂಡ ಕ್ಷೀರಾಬ್ಧಿಕನ್ಯ ಅಂದ್ರೆ ಸಮುದ್ರ ಮಥನದಲ್ಲಿ ಉದಿಸಿ ಬಂದಂತಹ ಕಾಲಕ್ಕೆ ನನ್ನ ಕೊರಳಿಗೆ ಸುಮಮಾಲೆ ಇಕ್ಕಿದವಳು ನಾನೇ. ನನಗೆ ಯಾರು ಇಲ್ಲ, ನಿಮ್ಮ ವಕ್ಷಸ್ಥಳದಲ್ಲಿ ಸ್ಥಾನ ಬೇಕು ಎನ್ನುವ ಹಾಗೆ ಬೇಡಿಕೊಂಡಾಗ ಅನುಗ್ರಹಿಸಿದವ ನಾನಿದ್ದೆ. ಈಗ ಅದನ್ನೇ ತೊರೆದು ನನಗೆ ಭಕ್ತರಿದ್ದಾರೆ ಎನ್ನುವ ಹಾಗೆ ಹೋಗುತ್ತಾ ಇದೆಯಲ್ಲ. ಹೌದು, ಹೋಗುವುದು ಬೇಡವೇ? ನಿಮಗೆ ಕಷ್ಟ ಬರಬಹುದಲ್ಲಿ. ಹೌದಾ? ನನ್ನ ಮನಸ್ಸಿಗೆ ಇಷ್ಟು ನೋವಾಗುವಾಗ ನಿಮಗೆ ಆವಾಗ ನೆನಪಾಗ್ಲಿಲ್ವಾ? ಈಗ ನನಗೆ ಸಿಟ್ಟು ಬಂದು ನಾನು ಹೋಗ್ತೇನೆ ಅಂತ ಹೇಳುವಾಗ ಹೋಗಬೇಡವೆ ಅಂತ ಹೇಳಿಕೆ ಆಗ್ತದೆ ನಿಮಗೆ? ಇಲ್ಲಿ ಕೇಳು, ಸುಮ್ಮನೆ ಹೇಳಿದ್ದಲ್ಲ. ಮತ್ತೆ ಒಮ್ಮೆ ನಾವು ಸಿಟ್ಟು ಮಾಡಿ ಬಾವಿಗೆ ಹಾರಿದ್ರೆ ಮತ್ತೆ 7 ಸಲ ಸಿಟ್ಟು ಮಾಡಿದ್ರು ಮೇಲೆ ಬರುವುದಕ್ಕೆ ಆಗುದಿಲ್ಲ. ಆಯ್ತಾಯ್ತು, ನೋಡುವ ಯಾರು ಬಾವಿಗೆ ಆಡ್ತಾರಂತ ಹೇಳಿ. ಇನ್ನು ಒಂದು ಕ್ಷಣ ನಿಮ್ಮಲ್ಲಿ ಮಾತಿಲ್ಲ, ನಿಮ್ಮನ್ನು ನೋಡುವುದಿಲ್ಲ. ಈ ಲಕ್ಷ್ಮಿ ಭೂಲೋಕಕ್ಕೆ ಹೊರಟೇ ಬಿಟ್ಟಳು ನೋಡಿ.
ನಿರಾತಂಕವಾಗಿ ಸಾಗುತ್ತಾ ಇದೆ ನಾ ಅಂದುಕೊಂಡಂತ ನಾಟಕ. ಮೃಗ ಋಷಿಗಳು ಬಂದು ನನ್ನ ವಕ್ಷಸ್ಥಳಕ್ಕೆ ತುಳಿದು ಬಿಟ್ಟು ಅಲ್ಲಿ ನೆಲೆಯಾಗಿರುವಂತಹ ಲಕ್ಷ್ಮಿ ನನ್ನನ್ನು ತೊರೆದು ಹೋಗಿದ್ದಾಳೆ. ಧರೆಗಿಳಿಯುತ್ತೇನೆ ಎನ್ನುವಂತಹ ಮಾತನ್ನು ಹೇಳಿದ್ದಾಳೆ. ಹಾಗಿದ್ರೆ ಲೋಕದ ಕಲ್ಯಾಣಕ್ಕಾಗಿ ನಾ ಆಕೆಯನ್ನು ಮರಳಿ ಪಡೆಯಲೇಬೇಕು. ಆಕೆಯನ್ನು ಪಡೆಯಬೇಕು ಎನ್ನುವ ಹಾಗಿದ್ರೆ ಪಡೆಯುವುದಕ್ಕಾಗಿ ನಾ ಧರೆಗಿಳಿಯಬೇಕು. ಯಾವ ರೂಪದಲ್ಲಿ? ಈ ರೂಪದಲ್ಲ, ಮಾನವ ರೂಪದಿಂದ ನಾ ಧರೆಯಲ್ಲಿ ಸಂಜನಿಸಬೇಕು. ಈ ಹಿಂದೆ ನನ್ನವರಿಗಾಗಿ ನಾನು ಮಾತೆ ಕೊಟ್ಟಿದ್ದೇನೆ, ಮತ್ತೊಮ್ಮೆ ನಿಮಗೆ ಈ ಧರೆಯಲ್ಲಿ ನಾ ದರ್ಶನವನ್ನ ನೀಡುತ್ತೇನೆ ಎನ್ನುವ ಹಾಗೆ. ಹಾಗಿದ್ರೆ ಈ ಹೊತ್ತಿನಲ್ಲಿ ನಾ ಇಲ್ಲೇಬೇಕಾದಂತ ಸಂದರ್ಭ ಒದಗಿ ಬಂದಿದೆ. ಹಾಗಿದ್ರೆ ಧರೆಗಿಳಿಯುವಂತ ನನಗೊಂದು ಹೆಸರು ಬೇಡವೆ? ಆಲೋಚಿಸಿದ್ರೆ ಸರಿ, ಹೃದಯ ಭಾಗದಲ್ಲಿ ಅಂದ್ರೆ ವಕ್ಷಾಸ್ಥಳದಲ್ಲಿ ನೆಲೆಸಿರುವಂತಹ ಲಕ್ಷ್ಮಿ ನನ್ನನ್ನು ತೊರೆದು ಹೋಗಿದ್ದಾಳೆ. ಶ್ರೀ ಅಲ್ಲಿ ಮನೆ ಮಾಡಿದ್ಲು. ಶ್ರೀಯ ಮನೆ ಇವತ್ತು ಬರಿದಾಗಿ ಹೋಗಿದೆ, ಶ್ರೀಯ ನಿವಾಸ ಬರಿದಾಗಿ ಹೋಗಿದೆ. ಅದನ್ನೇ ಹೆಸರಾಗಿರಿಸಿಕೊಂಡು ಶ್ರೀನಿವಾಸ ಎನ್ನುವಂತ ಹೆಸರಿನಿಂದ ನೇರವಾಗಿ ವೆಂಕಟಾಚಲಕ್ಕೆ ಇಳಿಯುತ್ತೇನಂತೆ. ಯಾವ ಮಾರಿಂದ ಮಗಿನ ನಾನು ಮಂಚು ಬೋರ್ಡ್